ಜಿಲ್ಲಾ ಗೃಹರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇದರ ವತಿಯಿಂದ ಅಖಿಲ ಭಾರತ ಗೃಹರಕ್ಷಕ ದಳ ದಿನಾಚರಣೆ ಮೇರೆಹಿಲ್ನಲ್ಲಿರುವ ಜಿಲ್ಲಾ ಗೃಹರಕ್ಷಕ ದಳದ ಕಚೇರಿಯಲ್ಲಿ ನಡೆಯಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ ಚೂಂತಾರು ಗೃಹರಕ್ಷಕ ದಳದ ಕಾರ್ಯವೈಖರಿಯ ವಾರ್ಷಿಕ ವರದಿಯನ್ನ ಮಂಡಿಸಿದರು. ಕೇಂದ್ರೀಯ ಉಪವಿಭಾಗ ಬಂದರು ಎಸಿಪಿ ಎಂ ಜಗದೀಶ್ ಈ ಸಂದರ್ಭ ಮಾತನಾಡಿ, ಪೊಲೀಸ್ ಇಲಾಖೆಯ ಪ್ರತಿಯೊಂದು ಚಟುವಟಿಕೆಯಲ್ಲಿ ಗೃಹರಕ್ಷಕ ದಳ ಕೈ ಜೋಡಿಸಿದೆ. ತಮಗೆ ಸಿಗುವಂತಹ ಗೌರವಧನದಲ್ಲಿ ಜೀವನ ನಡೆಸುವುದು ಬಹಳ ಕಷ್ಟವಾದರೂ ಕರ್ತವ್ಯದಲ್ಲಿ ಗೃಹರಕ್ಷಕ ದಳದ ಕಾರ್ಯವನ್ನ ಮೆಚ್ಚುವಂತದ್ದು ಅಂತ ಗೃಹರಕ್ಷಕ ದಳದ ಕಾರ್ಯಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದರು. ನಂತರ ಮಾತನಾಡಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಗೃಹರಕ್ಷಕ ದಳದ ಶ್ರೇಷ್ಠತೆ ದಕ್ಷತೆಗೆ ಅಭಿನಂದಿಸಿದರು. ನಮ್ಮ ದಕ್ಷಿಣ ಕನ್ನಡದಲ್ಲಿ 1,000 ಗೃಹರಕ್ಷಕರು ಇದ್ದು 5 ತಾಲೂಕು ಘಟಕ ಹಾಗೂ 9 ಉಪಘಟಕಗಳು, ಒಟ್ಟು 1,000 ಮಂದಿ ನಮ್ಮ ಸ್ಟ್ರೆಂತ್. ಸದ್ಯಕ್ಕೆ 903 ಮಂದಿ ನಮ್ಮ ಜಿಲ್ಲೆಯಲ್ಲಿ ಗೃಹರಕ್ಷಕರಾಗಿ ನಿಷ್ಕಾಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂತ ನಮ್ಮ ಗೃಹರಕ್ಷಕರು ಪೊಲೀಸರಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅಂತ ಹೇಳಿ ಹಲವಾರು ಬಾರಿ ತೋರಿಸಿಕೊಂಡಿದ್ದಾರೆ. ಅದು ಎಲ್ಲ ಬಂದೋಬಸ್ತ್ ಕಾರ್ಯಕ್ರಮಗಳಲ್ಲಿ ಇರ್ಬೋದು, ಯಾವುದೇ ರಂಜಾನ್ ಬಂದೋಬಸ್ತ್ ಇರ್ಬೋದು, ಕೃಷ್ಣಾಷ್ಟಮಿ ಇರ್ಬೋದು, ಯಾವುದೇ ಅಥವಾ ಯಾರು ವಿಐಪಿಗಳು ಬಂದಾಗಲೂ ಸಹ ಕೋಮು ಗಲಭೆ ಆದಾಗ, ನೈಸರ್ಗಿಕ ದುರಂತ ಆದಾಗ ಪೊಲೀಸ್ ಇಲಾಖೆ ಕೇಳಿದಾಗೆಲ್ಲ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಅವರ ಜೊತೆ ಕೈ ಜೋಡಿಸಿ ಅವರಿಗೆ ಹೆಗಲು ಕೊಟ್ಟು ಜಿಲ್ಲೆಯ ಶಾಂತಿ ಮತ್ತೆ ಸುವ್ಯವಸ್ಥೆಯನ್ನು ಕಾಪಾಡಲು ನಮ್ಮ ಎಲ್ಲ ಗೃಹರಕ್ಷಕರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಸಾಹೇಬರು ಹೇಳಿದಾಗೆ ನಮ್ಮ ಎಲ್ಲ ಕರ್ತವ್ಯಗಳಲ್ಲಿ, ನಮ್ಮ ಪೊಲೀಸ್ ಇಲಾಖೆಯ ಪ್ರತಿಯೊಂದು ಕರ್ತವ್ಯಗಳಲ್ಲಿ ನಾವು ಬಂದೋಬಸ್ತ್ ಇರಲಿ, ನೆರೆ ಹಾವಳಿ ಟೈಮಲ್ಲಿ ನೀವೆಲ್ಲ ಜೊತೆಗೆ ಬಂದು ಕೆಲಸ ಮಾಡಿದ್ರಿ. ಆ ಟೈಮಲ್ಲೇ ನೆರೆ ಹಾವಳಿ ಇರಲಿ, ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗಿತ್ತು ಸುಮಾರು ಕಡೆ. ಅಂಥ ಕಡೆ ಎಲ್ಲ ಲಾಸ್ಟ್ ಟೈಮ್ ನಾನು ನೋಡಿದಾಗೆ ನಮ್ಮ ಪೊಲೀಸರ ಜೊತೆಗೆ ನೀವು ಹೆಗಲು ಕೊಟ್ಟು ಕರ್ತವ್ಯ ಮಾಡಿದ್ರಿ. ಆ ಟೈಮಲ್ಲಿ ನಿಮ್ಮ ಕರ್ತವ್ಯವನ್ನು ಎಷ್ಟು ಶ್ಲಾಘಿಸಿದ್ರು ಕಮ್ಮಿನೇ. ನಾವು ಅವ್ಯಕ್ತವಾಯಿನ ಚಿತ್ತನ ಪರಮತತ್ವ, ಅವ್ಯಕ್ತವಾಯಿನ ಚಿತ್ತನ ಪರಮಶಕ್ತಿ, ಅಳತೆಗೆ ಎಕ್ಕಂದಿನವು, ಎಣಿಕೆಗೆ ತಿಕ್ಕಂದಿನವು, ದೊಂಬುಡು ನುಂಗಂದಿನವು, ನೀರಿಡು ಮುರ್ಕಂದಿನವು, ಗಾಳಿಡು ರಾವಂದಿನವು, ಅಂಚಿತ್ತಿನ ಆ ಶಕ್ತಿ ನಮನು ಈ ಲೋಕಗೂ ಉಂಡು ಮಲ್ತು ಕಡಪುಡ್ದು ಕೊರ್ಕೊಂಡು ಅಂಡ ಆ ಶಕ್ತಿ ನಮನು ಉಂಡು ಮಲ್ತು ಲೋಕಗೂ ಕಡಪುಡ್ದು ಕೊಡ್ದಾ ಇವಕ್ಕೋ ಆ ಶಕ್ತಿ ನಂಗೆ ಬೇದಿನೇ ಒಂದು ಸ್ವರೂಪನು ಕಲ್ಪಿಸದೆ ಇನಿ ಪಾತ್ಯರ್ನಂಚಿತ್ತನ ಶಕ್ತಿ, ತೂಪುನಂಚಿತ್ತನ ಶಕ್ತಿ, ಅತ್ತಂಡ ತುಯಿನವೇನು ಕೇನ್ನವೇನು ಅರ್ಥಮಲ್ತೋನಂಚಿತ್ತನ ಶಕ್ತಿ.